ಉಡುಪಿಯಲ್ಲಿ ನೂತನವಾದಂತಹ ನರ್ಮ್ ಬಸ್ ತಂಗುದಾಣ ಇದೆ. ಆದರೆ ಇತ್ತೀಚೆಗೆ ಬಂದಂತಹ ಸುದ್ದಿಯೊಂದು ಜನರಿಗೆ ಬಹಳ ಆಘಾತವನ್ನು ಉಂಟು ಮಾಡಿದೆ. ಕಾರಣ ಏನಂದರೆ, ಈಗಾಗಲೇ ಉಡುಪಿಯಲ್ಲಿರುವಂತಹ ನರ್ಮ್ ಬಸ್ಗಳನ್ನು ಬೇರೆಡೆ ವರ್ಗಾವಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಖಾಸಗಿ ಬಸ್ ಲಾಬಿಗೆ ಮಣಿದಿದೆಯಾ ಸರ್ಕಾರ ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಸುಗಳ ಭರಾಟೆಯ ನಡುವೆ ಸರ್ಕಾರಿ ಬಸ್ಸುಗಳು ಮೂಲ ಗುಂಪಾಗಿವೆ. ನಗರ ಸಂಚಾರದಲ್ಲಿ ತೊಡಗಿಸಿಕೊಂಡಿದ್ದ ನರ್ಮ್ ಬಸ್ಸುಗಳು ಬೀದಿಗಿಳಿಯಲು ಹಿಂದೆ ಮುಂದೆ ನೋಡ್ತಾ ಇವೆ. ಈಗಾಗಲೇ ಕೆಲವು ಬಸ್ಸುಗಳನ್ನು ಅನ್ಯ ಜಿಲ್ಲೆಗಳಿಗೆ ಸ್ಥಳಾಂತರಿಸಿದ್ದು ಸಾಮಾನ್ಯ ಪ್ರಯಾಣಿಕನಿಗೆ ಸರ್ಕಾರದ ಈ ನಡೆಯಿಂದ ಬೇಸರವಾಗಿದೆ. ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿರುವ ಜಿಲ್ಲೆಯಲ್ಲಿ ಉಡುಪಿಯೂ ಒಂದು. ಜಿಲ್ಲೆಯಲ್ಲಿ 90% ಖಾಸಗಿ ಬಸ್ಸುಗಳನ್ನು ಸಂಚಾರಕ್ಕಾಗಿ ಜನ ಅವಲಂಬಿಸಿದ್ದಾರೆ. ಖಾಸಗಿ ಬಸ್ಸುಗಳ ಭರಾಟೆಯ ನಡುವೆ ಸರ್ಕಾರಿ ಬಸ್ಸುಗಳನ್ನು ಕೇಳುವವರು ಇಲ್ಲದಂತಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ನಗರದೊಳಗೆ ಸುಮಾರು 50 ರೂಟುಗಳಲ್ಲಿ ನರ್ಮ್ ಬಸ್ ಸಂಚಾರ ಆರಂಭ ಆಗಿತ್ತು. ಖಾಸಗಿ ಬಸ್ಸುಗಳ ವಿರೋಧದ ನಡುವೆಯೂ ಜನರಿಗೆ ಉತ್ತಮ ಸೇವೆ ನೀಡ್ತಾ ಇತ್ತು. ಕೊರೋನಾ ಬಂದಾಗ ವ್ಯತ್ಯಯಗೊಂಡ ನರ್ಮ್ ಸಂಚಾರ ಮತ್ತೆ ಖಾಸಗಿ ಲಾಬಿಗೆ ಮಿಣಿದಿದೆ. ಅರ್ಧಕ್ಕರ್ಧ ಬಸ್ಸುಗಳು ಸಂಚಾರ ಸ್ಥಗಿತಗೊಳಿಸಿವೆ. ಈಗಾಗಲೇ 4 ಬಸ್ಸುಗಳನ್ನು ಹಾಸನಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನಷ್ಟು ಬಸ್ಸುಗಳು ಹೊರ ಜಿಲ್ಲೆಗಳಿಗೆ ವರ್ಗಾವಣೆಯಾಗುವ ಸೂಚನೆ ದೊರೆತಿದೆ. ಸರ್ಕಾರಿ ಬಸ್ ಸಂಚಾರವನ್ನು ವ್ಯವಸ್ಥಿತವಾಗಿ ಮೊಟಕುಗೊಳಿಸಲು ಮುಂದಾಗಿರುವುದು ನಷ್ಟವಾಗಿದೆ. ಖಾಸಗಿ ಬಸ್ಸುಗಳ ಪ್ರಭಾವ ದಟ್ಟವಾಗಿ ಗೋಚರಿಸ್ತಾ ಇದೆ. ಲೈಕ್ ಮುಂಚೆ ಎಲ್ಲ ನಮಗೆ ಇಲ್ಲಿ ಕರೆಕ್ಟಾಗಿ ಬಸ್ ಪ್ರೊವಿಷನ್ಸ್ ಎಲ್ಲ ಇತ್ತು. ಬಟ್ ಈಗ ಯಾವುದೇ ರೀತಿದ್ದು ಕರೆಕ್ಟಾಗಿ ನಮಗೆ ಇನ್ಸೈಡ್ ರೂಟಿಂದ ಬರಲಿಕ್ಕೆ ಬಸ್ಸಿದ್ದು ಪ್ರೊವಿಷನ್ಸ್ ಇಲ್ಲ ಕರೆಕ್ಟಾಗಿ. ಲೈಕ್ ಪ್ರೈವೇಟಿದ್ದು ಸ್ವಲ್ಪ ರೇಟ್ ಜಾಸ್ತಿ ಕಂಪೇರ್ ಟು ಗೌರ್ಮೆಂಟ್ ಬಸ್ಸಿದ್ದು. ಈಗ ನೋಡಿ, ಇಲ್ಲಿ ಸಹ ಈಗ ಅಷ್ಟು ಬಸ್ ಒಂದು ಸ್ವಲ್ಪ ಪಾರ್ಕಿಂಗ್ ಲಾಟ್ ಥರ ಆಗಿಬಿಟ್ಟಿದೆ, ಓಡಾಟ ಇಲ್ಲ. ಯಾಕಂದರೆ ಇನ್ಸೈಡ್ ರೋಡ್ಸಿಂದ ಯಾವುದು ಸಹ ಬಸ್ ಕನೆಕ್ಟ್ ಆಗ್ತಿಲ್ಲ. ಸ್ಟೂಡೆಂಟ್ಸ್ಗೆಲ್ಲ ನಮಗೆ ತುಂಬ ಸಮಸ್ಯೆ ಆಗ್ತಿದೆ ಬರಲಿಕ್ಕೆ. ಯಾಕೆಂದರೆ ಇನ್ಸೈಡ್ ರೋಡಿಂದ ಆಲ್ಮೋಸ್ಟ್ ಈಗ ಸಿಟಿಗೆಲ್ಲ ಬರುವವರು ಇರ್ತಾರೆ, ಸಿಟಿ ಕಾಲೇಜಸ್ಗೆಲ್ಲ. ಆ್ಯಂಡ್ ಕಂಪೇರ್ ಟು ಇದರದ್ದು ಸ್ವಲ್ಪ ರೇಟ್ ಸಹ ಕಮ್ಮಿ. ಹೊಸದಾಗಿ ನಿರ್ಮಾಣವಾದ ನರ್ಮ್ ಬಸ್ ನಿಲ್ದಾಣದಲ್ಲಿ ಲಕ್ಷಾಂತರ ರೂಪಾಯಿ ಪಾವತಿಸಿ ಮಳಿಗೆಗಳನ್ನು ಪಡೆದವರು ಕಂಗಾಲಾಗಿದ್ದಾರೆ. ವ್ಯಾಪಾರವಿಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ನಷ್ಟ ಅನುಭವಿಸಿದ ಕೆಲ ಅಂಗಡಿಗಳು ಈಗಾಗಲೇ ಮುಚ್ಚಿವೆ. ಮತ್ತಷ್ಟು ಅಂಗಡಿಗಳು ಮುಚ್ಚುಗಡೆಯ ಹಾದಿಯಲ್ಲಿವೆ. ಬಸ್ ನಿಲ್ದಾಣಕ್ಕೆ ಬಸ್ಸೇ ಬರದಿದ್ದರೆ ಅಂಗಡಿ ಕಟ್ಟಿಕೊಂಡು ಮಾಡೋದಾದರೂ ಏನು? ಹಿರಿಯ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ಸಿನಲ್ಲಿ ಅತ್ಯುತ್ತಮ ಸೇವೆ ದೊರಕ್ತಾ ಇತ್ತು. ಕೋವಿಡ್ ನಂತರ ನಷ್ಟದಲ್ಲಿರುವ ಖಾಸಗಿ ಬಸ್ ಉದ್ಯಮಕ್ಕೆ ಚೇತರಿಕೆ ನೀಡಲು ಸರ್ಕಾರಿ ಬಸ್ ಸಂಚಾರವನ್ನೇ ಸ್ಥಗಿತಗೊಳಿಸಿರುವುದು ಎಷ್ಟು ಸರಿ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಉಡುಪಿಯ ನಗರ ಸಾರಿಗೆ ಬಸ್ ನಿಲ್ದಾಣದ ಒಂಜಿ ಸಂಕೀರ್ಣೋಡು ಹೆಚ್ಚಿನ ಕೊಠಡಿನ ಯಾನು ಈ ಟೆಂಡರ್ ಪ್ರಕ್ರಿಯೆ ಮುಖಾಂತರ ಖರೀದಿ ಮಲ್ತಿತ್ತೆ. ಖರೀದಿ ಮಲ್ಪನ ಒಂತೆ ಪೊರ್ತುಡೆ ಕೊರೋನಾ ಮೂಲ ಸ್ಟಾರ್ಟ್ ಆಂಡು. ಕೊರೋನಾ ಸ್ಟಾರ್ಟ್ ಆಪಿನ ಪೊರ್ತು ಬಸ್ ಮೂಲ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಆದಿತ್ತಜಿ ಬೊಕ್ಕ ಎಂಕಲ್ ಪೂರ ಒಟ್ಟಾದ ಈ ಮುಲ್ತ ಕಟ್ಟಡದ ಬಾಡಿಗೆ ಗೆತಮಿನಂಗಲ್ ಪೂರ ಒಟ್ಟಾದ ರಿಕ್ವೆಸ್ಟ್ ಕೊರ್ನೈಕ್ ಸಾರಿಗೆ ಸಚಿವರು ಬೊಕ್ಕ ಮುಲ್ತ ಶಾಸಕರು ಬೊಕ್ಕ ಮುಲ್ತ ಉಸ್ತುವಾರಿ ಸಚಿವರು ಪೂರ ಎಂಕಲ್ಗೆ ಐಕ್ ಬೋಡಾಪಿನ ಅಂಚಿನ ಆ ಬಾಡಿಗೆ ಆರಂಭ ಆಪಿನ ಮುಟ್ಟ ಮನ್ನಾ ಮಲ್ದೇರು ಅಂಚೆನೆ ಕೊರೋನಾ ಸಂದರ್ಭ ರಿಯಾಯಿತಿಲ್ಲ ಕೊಡ್ತೀರು. ಆಂಡ ಇತ್ತೆಲ್ಲ ಆ್ಯಕ್ಚುಲಿ ಕೊರೋನಾದ ಒಂಜಿ ಕಾರಣ ಒಡ್ಡದು ಬಸ್ ಸಂಕೀರ್ಣೋಡು 45 ಬಸ್ ಬರೋಡಿತ್ತಂದ ಕೇವಲ ಒಂಜಿ 3-4 ಬಸ್ ಮಾತ್ರ ರನ್ ಆವೊಂದು ಬನ್ಪಿನ ಒಂಜಿ ವಿಷಯಲು ಹಿಂಗೆ ಗೊತ್ತಿತ್ತಿನ. ಆಂಡ ಇನ್ನತ್ತಿಯಲ್ಲಿ ಯಾವ ಬನ್ಪಿನ ಒಂಜಿ ಭರವಸೆ ಇಂಕಲು ಒಂದು ಐಕ್ ಬೋಡಾಪಿನ ಐತೆ ನಿಜವಾದ ಇಂಕಲಿಗೆ ಬೇರೆ ಖಾಸಗಿ ಬಸ್ ಉದ್ಯಮ ನೆಲಕಚ್ಚಿದ ನಿಜ. ಇದೀಗ ಸರ್ಕಾರಿ ಬಸ್ ಸಂಚಾರವನ್ನು ಮೊಟಕುಗೊಳಿಸಿ ಕೋಟ್ಯಾಂತರ ವೇಸಿ ಕಟ್ಟಿದ ಬಸ್ ನಿಲ್ದಾಣಗಳನ್ನು ನಿಷ್ಪ್ರಯೋಜಕಗೊಳಿಸಲಾಗಿದೆ. ಬಡ ಜನರ ಅನುಕೂಲಕ್ಕಾದರೂ ಮತ್ತೊಮ್ಮೆ ನರ್ಮ್ ಬಸ್ಸುಗಳು ನಗರ ಸಂಚಾರ ನಡೆಸಬೇಕಾಗಿದೆ ಎಂಬುದೇ ಸಾರ್ವಜನಿಕರ ಆಗ್ರಹ. ಪಲ್ಲವಿ ಸಂತೋಷ್, ಸ್ಪಂದನ ಟಿವಿ, ಉಡುಪಿ.